ಸಿದ್ದರಾಮಯ್ಯನವರದ್ದು ಹಗರಣಗಳ ಸರ್ಕಾರ, ಭ್ರಷ್ಟಾಚಾರ ಅತಿರೇಕಕ್ಕೇರಿದೆ. ಮೂಡಾ ವಾಲ್ಮೀಕಿ ನಿಗಮದಲ್ಲೂ ಭ್ರಷ್ಟಾಚಾರ. ಈ ಸರ್ಕಾರ ನಡೆಸುತ್ತಿರುವ ಭ್ರಷ್ಟಾಚಾರ ಹೇಳುತ್ತಾ ಹೋದರೆ ದಿನಕ್ಕೊಂದು ಪ್ರತಿಭಟನೆ ನಡೆಸಬಹುದು. ಹಾಲು, ಪೆಟ್ರೋಲ್, ಡೀಸೆಲ್, ಮುದ್ರಾಂಕ ದರ, ಆಲ್ಕೋಹಾಲ್ ಬೆಲೆ ಏರಿಸುವುದು ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಜನರನ್ನು ನರಕದ ಕೂಪಕ್ಕೆ ಇಳಿಸುತ್ತಿದೆ ಎಂದು ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುಪುರ ಕೈಕಂಬ ಜಂಕ್ಷನ್ನಲ್ಲಿ ಮಂಗಳೂರು ನಗರ ಉತ್ತರ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾವು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಆಯೋಜಿಸಿದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತ ವಿರೋಧಿಯಾಗಿರುವ ಸಿದ್ದರಾಮಯ್ಯ ಸರ್ಕಾರ ರಸಗೊಬ್ಬರ ಮತ್ತು ಕೃಷಿ ಬೀಜದ ಬೆಲೆ ಏರಿಸಿದೆ. ಗ್ಯಾರಂಟಿಗಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದ ಮಾರ್ಗ ಹಿಡಿದಿದೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಹೋರಾಟ ತೀವ್ರಗೊಳಿಸಲಿದೆ ಎಂದರು. ಮಂಗಳೂರು ನಗರ ಉತ್ತರ ಮಂಡಲ ಬಿಜೆಪಿ ಅಧ್ಯಕ್ಷ ರಾಜೇಶ್ ಕೊಟ್ಟಾರಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮೂಲಕ ಜನರ ರಕ್ತ ಕುಡಿಯುತ್ತಿದೆ. ಅಧಿಕಾರ ತ್ಯಜಿಸುವುದಕ್ಕಿಂತ ಮುಂಚೆ ಸಾಕಷ್ಟು ಸೈಟು ಮಾಡುವ ಗುರಿ ಇಟ್ಟುಕೊಂಡಿರುವ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರಕ್ಕೆ ಶೀಘ್ರ ಜನರು ಉತ್ತರ ಕೊಡಲಿದ್ದಾರೆ ಎಂದರು. ಬಿಜೆಪಿ ನಾಯಕಿ ಅಮೃತ್ ಲಾಲ್ ಡಿಸೋಜಾ ಮಾತನಾಡಿ, ಹಾಲಿನ ದರ ಏರಿಸಿ ಮಹಿಳೆಯರ ಪಾಲಿಗೆ ವಿಲನ್ ಆಗಿರುವ ಕಾಂಗ್ರೆಸ್ ಸರ್ಕಾರವು ಅಭಿವೃದ್ಧಿ ವಿಷಯದಲ್ಲಿ ಮೌನವಾಗಿದೆ ಎಂದು ತಿಳಿಸಿದರು. ಪ್ರತಿಭಟನಾ ಸಭೆಯಲ್ಲಿ ಬಿಜೆಪಿ ಮುಖಂಡರಾದ ಉಪಮೇಯರ್ ಸುನೀತಾ ಸಾಲಿಯನ್, ಪ್ರಧಾನ ಕಾರ್ಯದರ್ಶಿಗಳಾದ ಸಂದೀಪ್ ಪಚ್ಚನಡಿ, ರಣದೀಪ್ ಕಾಂಚನ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ರೇಖಾ, ಪ್ರಧಾನ ಕಾರ್ಯದರ್ಶಿಗಳಾದ ಪವಿತ್ರ, ಸ್ವಪ್ನ ಮುಂತಾದವರು ಉಪಸ್ಥಿತರಿದ್ದರು. ಈ ಪ್ರತಿಭಟನಾ ಸಭೆಗೆ ನಮ್ಮ ಮಂಡಲದ ಅಧ್ಯಕ್ಷರಾದ ರಾಜೇಶ್ ಕೊಟ್ಟಾರಿ, ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ರೇಖಾ ರಾಜೇಶ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಮಂಡಲದ ಉಪಾಧ್ಯಕ್ಷರಾದ ಸೋಹನ್ ಅಧಿಕಾರಿ. ಸಿದ್ದರಾಮಯ್ಯನವರಿಗೆ ಹಾಗೆ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಪುನಃ ಜನರ ಮೇಲೆ ಚಾಟಿಯನ್ನ ಬೀಸಬೇಕು, ನರಳುತ್ತಿರುವಂತಹ ಜನರನ್ನ ಮತ್ತೊಮ್ಮೆ ನರಕದ ಕೂಪಕ್ಕೆ ತಳ್ಳಬೇಕು ಅನ್ನುವಂತ ಪ್ರಯತ್ನವನ್ನ ಏನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡ್ತಾ ಇರುವಂತ ಪ್ರಯತ್ನ ಮಾಡ್ತಾ ಇದ್ದವರು, ಅದಕ್ಕೆ ಮುಂದುವರೆದ ಭಾಗ ಆಗಿ ಹಾಲಿನ ರೇಟನ್ನ 2 ರೂಪಾಯಿಯಷ್ಟು ಜಾಸ್ತಿ ಮಾಡಿದ್ರು. 2 ರೂಪಾಯಿ ಜಾಸ್ತಿ ಮಾಡಿದ್ ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಾವು ಹಾಲನ್ನ ಜಾಸ್ತಿ ಕೊಡ್ತಾ ಇದ್ದೇವೆ ಅದೇ ಪ್ಯಾಕೆಟ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು. ಎಲ್ಲ ಒಂದ್ ಕಡೆ ನನ್ನ ಮನಸ್ಸಿಗೆ ಸಹ ನಮ್ಮೆಲ್ಲರ ಮನಸ್ಸಿಗೆ ಸಹ ಬಂತು. ಬಹುಶಃ ಹೈನುಗಾರಿಕೆ ಮಾಡುವಂತ ರೈತ ಮಿತ್ರರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ಈ ಜಾಸ್ತಿ ಹಣವನ್ನ ಅವರಿಗೆ ಕೊಡ್ತಾರೆ ಎನ್ನುವಂತ ಭಾವನೆ ನಮ್ಮಲ್ಲಿ ಮೂಡ್ತು. ಹೀಗೆ ಚೆಕ್ ಮಾಡಿ ನೋಡಿದಾಗ 33.40 ಏನು ಹೈನುಗಾರಿಕೆ ಮಾಡುವಂತ ಬಡ ರೈತರಿಗೆ ಕೊಡ್ತಾ ಇದ್ರು, ಅದನ್ನೀಗ 31.40 ಮಾಡಿ 2 ರೂಪಾಯಿಯನ್ನ ಅವರ ಕಿಸೆಗೆ ಕೈ ಹಾಕುವಂತ ಕೆಲಸ ಈ ಸಿದ್ದರಾಮಯ್ಯ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಎಷ್ಟು ಹಿಂಸೆ ಕೊಟ್ಟರು ಸಹ ಅವ್ರಿಗೆ ಸಾಕಾಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಡೆಂಗ್ಯೂನಿಂದ ಎಷ್ಟೋ ಜನ ಸಾಯುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ 3 ಜನ ಮಕ್ಕಳನ್ನ ನಾವು ಕಳೆದುಕೊಂಡ್ವಿ. ಆದ್ರೂ ಸಹ ಇವರಿಗೆ ಸರಿಯಾದ ವ್ಯವಸ್ಥೆ
ಸರಿಯಾದ ಅಡ್ಮಿನಿಸ್ಟ್ರೇಷನ್ ಕೊಡ್ಬೇಕನ್ನುವಂತ ಮನಸ್ಥಿತಿ ಇವರಿಗಿಲ್ಲ. ಒಟ್ಟಾರೆ ನಾನು ಎಲ್ಲಿಂದ ಜನರನ್ನ ದುಡ್ಡು ತೆಗೆದುಕೊಂಡು ರಾಜಕೀಯವಾಗಿ ಅದನ್ನ ಉಪಯೋಗಿಸಬೇಕನ್ನುವಂತ ಪ್ರಯತ್ನವನ್ನ ಸತತವಾಗಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ದಿನನಿತ್ಯ ಒಂದೊಂದು ಭ್ರಷ್ಟಾಚಾರ ನಮ್ಮ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮೊನ್ನೆ ತಾನೇ ಅವರ ಮಿನಿಸ್ಟರ್ ಅಂತ ನಾಗೇಂದ್ರ ಅವರು ರಿಸೈನ್ ಮಾಡಿದ್ರು. ಅದಕ್ಕಿಂತ ಮೊದಲೇ ಹೇಳಿದ್ರು ಸಿದ್ದರಾಮಯ್ಯವರು ಯಾವುದೇ ಭ್ರಷ್ಟಾಚಾರ ವಾಲ್ಮೀಕಿ ಇದರಲ್ಲಿ ಆಗ್ಲಿಲ್ಲ ಅನ್ನುವಂತ ಮಾತನ್ನು ಹೇಳಿದಂತವರು ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಅದಕ್ಕೆ ರಿಸೈನ್ ಮಾಡಿದ್ರು. ಮಿನಿಸ್ಟರ್ ಹತ್ರ ಮಾಡಿಸಿದ್ರು ರಿಸೈನ್ ಅನ್ನು. ಈಗ ಲೇಬರ್ ಮಿನಿಸ್ಟರ್ ಮತ್ತೊಂದು ಕರ್ಮಕಾಂಡ ಹೊರಗೆ ಬಿದ್ದಿದೆ. ಕರ್ಮಕಾಂಡ ಏನಂತ ಹೇಳಿದ್ರೆ, ಬೆಲೆ ಎಣಿಕೆ ಎಷ್ಟು ಇರುವಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಬೆಲೆ ಎಣಿಕೆ ಎಷ್ಟು ಮಾತ್ರ ಇದ್ದಾರೆ. ಪ್ರತಿಯೊಬ್ಬ ಕಾರ್ಮಿಕನಿಗೆ ಮೆಡಿಕಲ್ ಚೆಕಪ್ ಮಾಡ್ತೇವೆ ಎನ್ನುವಂತ ಒಂದು ಪ್ಲಾನ್ ಅನ್ನ ಮಾಡಿ ನಕಲಿ ಹೆಸರುಗಳನ್ನ ಸೃಷ್ಟಿ ಮಾಡಿ 2,000ಕ್ಕೂ ಬಹುಶಃ 2,500 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಹೊರಗೆ ಬರ್ಬೋದು ಈಗ ಸದ್ಯಕ್ಕೆ. ಎಷ್ಟೋ ದೊಡ್ಡ ಮೊತ್ತದ ಹಣವನ್ನ ಗುಳುಂ ಮಾಡುವಂತ ವ್ಯವಸ್ಥೆ ಈ ಸರ್ಕಾರದಿಂದ ಆಗಿದೆ. ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಿ ಪ್ರಯೋಜನ ಇಲ್ಲ. ಇವರಿಗೆ ಭ್ರಷ್ಟಾಚಾರದ ಅತಿರೇಕಕ್ಕೆ ತಲುಪಿದಂತ ಒಂದು ಸರ್ಕಾರ. ಈಗ ಅವ್ರ ಹೆಂಡತಿಗೆ ಒಂದು ಸೈಟ್ ಅನ್ನ ತೆಗೆಸಿಕೊಟ್ಟಿದ್ದಾರೆ. ಮೂಡದಲ್ಲಿ ಸೈಟ್ ಅನ್ನ ತೆಗೆಸಿಕೊಟ್ಟಿದ್ದಾರೆ. ಈಗ ಹೆಂಡತಿಗೆ 3-4 ಎಕರೆಷ್ಟು ಜಮೀನು ಕೊಡ್ಕೊಂಡವರಿಗೆ ಈಗ 11 ಸೈಟ್ 18 ಸೈಟ್ ಅನ್ನ ಕೊಡುವಂತ ಕೆಲಸ ನನಗೆ ಲೆಕ್ಕ ನಂಬ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಸ್ಕ್ಯಾಮ್ ನ ಸರ್ದಾರ ಆಗ್ತಾ ಇದ್ದಾರೆ. ಈಗ ಸ್ಕ್ಯಾಮ್ ನ ಸರ್ದಾರ ಆಗ್ತಾರೆ. ಒಂದ್ರ ಮೇಲೆ ಒಂದು ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ರೈತರ ಪರವಾಗಿ ಮಾತಾಡುವಂತ ವ್ಯಕ್ತಿಗಳು ಇವರೆಲ್ಲ ರೈತರ ಪರವಾಗಿ ಏನ್ ಕೆಲಸ ಮಾಡಿದಾರ ಅಂತ ನೋಡಿದ್ರೆ, ರೈತರಿಗೆ ಕೊಡುವಂತ ಬಿತ್ತನೆ ಬೀಜ, ರೈತರಿಗೆ ಕೊಡುವಂತ ರಸಗೊಬ್ಬರ, ಇದರ ಎಲ್ಲ ರೇಟ್ ಅನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಈ ವೇದಿಕೆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರಿಗೆ ಧೈರ್ಯ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತೇವೆ. ಯಾಕಂದ್ರೆ ನಿಮ್ ಪರವಾಗಿ ನಾವು ಸರಿಯಾದ ಪ್ರತಿಭಟನೆ ಖಂಡಿತ ದಿನನಿತ್ಯ ಮಾಡ್ತೇವೆ. ಮತ್ತು ಮುಂದೆ ಬರುವಂತ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ತೆಗೆದು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು ಅದನ್ನ ಖಂಡಿತ ಮಾಡ್ತೇವೆ ಅನ್ನುವಂತ ಮಾತನ್ನ ನಾನು ಮಹಿಳಾ ಮೋರ್ಚಾದವರ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.